ಸಕಲ రక్షాదింపు కళకు కుటుంబ రక్షాలు ఉంటుంది మనకు ఎంచిన వాస్తు దోష ఇచ్చిన వాస్తు పూజ మంచి బలి ప్రధానం అంటున్నాడు వాస్తు దోషం ఇచ్చిన పరిష్కారం పాల్గొదు ఎల్లగా సుమూర్తుడు గణపతి పూర్వక సుమూర్త గణపతి ముహూర్తాలు మంచి వరకు సుమూర్తుడు నాగదేవుడు నవీకర ఆరుగురు ప్రతిష్టాపన అంటుంది కలశాభిషేకం ఆయన స్వీకారం అంటుంది నాగదేవుడు ఈ పరిస్థితి ఎలా ఉంటుంది సాన్నిధ్యాన్ని పుష్టీకరిస్తామని ఇక్కడ ఐదు సంకల్పిత వినవాత పరిపూర్ణ స్వీకారం అంటుంది మనకో విఠలనాదేవి అనుగ్రహం కుటుంబం రక్షణ అంటుంది వరుడు మంది శిలా మధ్యలో వాస్తమండలం పరమాది దేవతಗಳಿಂದ ವಾಸ್ತು ದೇವತೆಗಳ ನಾಗದೇವರ ಪ್ರಾರ್ಥನೆ
पुत्रिणस्तु पौत्रिणः अदना सन्तु जीवन्तु शरदां शतं संसृष्टं धनमभयं समाकृतमस्मभ्यं दत्तां वृणस्य मन्यो भयं ददान हृदयेष शत्रः पराजिताः स्वापनिलयन्ताम् आवायतु श्रीनागराजस्वामिनेर्महत्तव दिव्यचरणारविन्दयोः चक्षुरुन्मीलितं येन तस्मै श्रीगुरवे नमः अभीप्सितार्थसिद्ध्यर्थं पूजितो हिस्वरेरपे सर्वविघ्नत्यदे तस्मै गणाधिपतये नमः विघ्नेश्वराय नमः प्रार्थनां समर्पयामि अवे रीत्या स्वस्तिकामध्युर्देवेरण आराधने अर्घ्यापाध्या धूपदीपादि षोडशोपचार पूजल्लामल्तुंದು ಮಹಾನೈವೇದ್ಯ ಸಮರ್ಪಣೆ ಮಲ್ತೊಂದು ಕರ್ಪೂರ ಮಂಗಳಾರತಿ ಮಲ್ತಿನಂಚಿತ್ತಿನ ಕಾಲ ದೇವರನ್ನ ಪ್ರಸನ್ನ ಕಾಲ ಅಂದಿ ಅಂಚಿತ್ತಿ ಕಾಲುಡು ನಮ್ಮ ಭಕ್ತಿ ಪುರಸ್ತರವಾದ ಪ್ರಾರ್ಥನೆ ಮಲ್ತೊನ್ನೆ ಗ್ರಾಮ ದೇವರು ಸೀಮೆ ದೇವರು ದೈವ ದೇವರು ಸ್ಥಳ ನೆಲೆಯಾಯಂಚಿತ್ತಿನ ಸತ್ಯನಪೂರ ಎಂಬುದು ಒಂದು ಆರಾಧನೆ ಮಲ್ತಿನಂಚಿತ್ತಿನ ಅನಂತಾದಿಷ್ಟಕುಲ ನಾಗದೇವರ ಪ್ರಾರ್ಥನೆ ಮಲ್ತೊನ್ನೆ ವಿಶೇಷವಾದಿ ಆ ಪ್ರಶ್ನ ಕಾಲಡು ಸೂಚನೆ ಮಲ್ತಿ ಪ್ರಕಾರವಾದಿ ಐಕ್ಯ ಬತ್ತಿನಂಚಿತ್ತಿನ ಸಮಸ್ತ ದೋಷಪೂರ ಪರಿಹಾರ ಆವುಡು ಪಂಚಿನ ಉದ್ದೇಶದಾವರ ಅವೇ ರೀತಿಯಾದ ಐಕ್ಯ ಪೂರಕವಾದ ನಡತ್ತಿನಂಚಿತ್ತಿನ ವಿಶೇಷವಾಯಿನಂಚಿತ್ತಿನ ನಾಗಪ್ರತಿಷ್ಠೆ ಆ ಕಲಶದ ಹೊತ್ತಿಗೆ ಸನ್ನಿಧಾನಡು ಸನ್ನಿಹಿತರಾದ ವಿಶೇಷವಾದಿ ಎಡ್ಡೆ ದಿನತ್ತಾನಿ ಆ ನಾಗರಾಜ ದೇವರನ್ನು ಆ ಬಲಿಮಂಡಲಡು ನಮ್ಮ ಆರಾಧನೆ ಮಲ್ತದು ತೃಪ್ಯಂತು ಉತ್ತಮ ಬಲಿವಿಹಿ ನೃತ್ಯ ಗೀತಾದಿಕಂ ಚರೇತು ಬಂಡರಿಗೆ ಅನಂತಾದಿ ಎಡ್ಡ ನಾಗಲಿಗೆ ನಮ್ಮ ಎಂಟ ತೃಪ್ತಿ ಮಲ್ಪಣೆ ಎಂದುಕೊಂಡ ಉತ್ತಮ ಬಲಿವಿಹಿ ಎಂದು ಬಂಡರಿಗೆ ಬಲಿ ಪ್ರದಾನ ಮಲ್ಪೊಡುಗೆ ಎಂದು ಅವೆಡ್ದಾವ್ರ ಆಶ್ಲೇಷಾವಲಿ ಎಂದು ಬಂಡರಿಗೆ ಇತರೆಗೆ ನಾಗಮಂಡಲ ಅಂತ ಬಂಡರಿಗೆ ಬೇತೆ ನಾಗಲಿಗೆ ನಾಗಮಂಡಲಾದಿ ದೇವ ಎಡ್ಡೆಡ್ಡೆ ನಾಗಲಿಗೆ ಅನಂತಾದಿ ನಾಗಲಿಗೆ ಸಂತೋಷಾಪನೇಪ ಅಂದುಕೊಂಡ ತೃಪ್ತಿಯಂತೂ ಉತ್ತಮ ಬಲಿವಿಹಿ ಎಂದು ಬಂಡರಿಗೆ ಉತ್ತಮರಾಯನಂಚಿತ್ತಿನ ನಾಗರಿಗೆ ನಮ್ಮ ಬಲಿನ ಕೊರ್ನಾಡಿಗೆ ಆ ನಾಗದೇವರ ಸಂತೃಪ್ತಿರಾಪ್ತಿರು ಎಂದು ಲೆಕ್ಕಗೆ ಅವಶ್ಯಮೇವ ಕರಣೀಯಂ ಆರೋಗ್ಯಂ ಪುತ್ರಾಪ್ತಯೇ ಎಂದು ಬಂಡರಿಗೆ ಸರ್ಪಶಾಂತಿ ಅವಶ್ಯಮೇವ ಕರಣೀಯಂ ಆ ಸರ್ಪ ಪ್ರೀತ್ಯರ್ಥವಾದ ನಮ್ಮ ದಾಯಕ ಮಲ್ಪಡುವಂದುಕೊಂಡ ಆರೋಗ್ಯ ಪುತ್ರಾಪ್ತಯೇ ಎಂದು ಬಂಡರಿಗೆ ಮನುಷ್ಯಗೆ ಬೋಡ ಆಯಂಚಿತ್ತಿನ ಆರೋಗ್ಯವೇ ಭಾಗ್ಯ ಆಯ್ನ ಗೊರ್ಪನೆಯರು ಎಂದುಕೊಂಡ ನಾಗದೇವರು ಎಂದು ಬಂಡರಿಗೆ ಬೇತೆ ದೋಷ ದುರಿತಗ ಬೋಡಾದು ಆ ನಾಗದೇವರನ್ನ ಆರಾಧನೆ ಮಲ್ಪಡುವಂದು ಬಂಡರಿಗೆ ತದಂಡಜ ಬೇದಡ ಅಂತ ಬಂಡರಿಗೆ ಐತ ಕೆತ್ತಿರಿ ನಮ್ಮ ನಾಶ ಮಲ್ತುಂಡ ಸರ್ಪದೋಷ ಬರ್ಪುಣು ತದಂಡಜ ಬೇದರ ವಲ್ಮೀಕ ಛೇದನ ಅಂತ ಬಂಡರಿಗೆ ಐತ ಹುತ್ತನ ನಮ್ಮ ನಾಶ ಮಲ್ತುಂಡ ಐದು ನಮಕ್ ಸರ್ಪದೋಷ ಬರ್ಪುಣು ಅವೇ ರೀತಿಯಾದ ನಮ್ಮ ನಡತೊಂದು ಗೋಪಿನಂಚಿತ್ತಿನ ಸಾಧರು ಐ ನಮ್ಮ ಕಡತ್ತಿನ ನಾಂಡ ಐದು ನಾಗದೋಷ ಬರ್ಪುಣಿಗೆ ನಾಗನ್ನು ಕಿರ್ನಡ್ದು ನಾಗದೋಷ ಬರ್ಪುಣಿ ಇಂಚಿತ್ತಿನ ಬೇತೆ ವಿಧವಾದ ನಾಗದೋಷ ಬರೆಯರ ಸಾಧ್ಯತೆ ಉಂಡು ಅಂಚಿತ್ತಿ ನಾಗದೋಷದ್ದಾವರು ನಮಕ್ ದಾನ ಆಪುಂದುಕೊಂಡ ಸಂತತಿ ಹಾನಿರ್ಭವೇತಿ ಕುಷ್ಟಾದಿ ರೋಗ ಭಯತಿ ಇಂಚಿತ್ತಿನ ಅಕ್ಷಯ ಕುಷ್ಟಾಪನ್ಪಿನಂಚಿತ್ತಿನ ಬೇತೆ ರೋಗ ಬರ್ಪುಣಿಗೆ ಸಂತತಿಗೆ ಪ್ರತಿಬಂಧಕ ದೋಷ ಬರ್ಪುಣಿ ವಿವಾಹಾದಿ ಭಾಗ್ಯಗೆ ಪ್ರತಿಬಂಧಕ ದೋಷ ಬರ್ಪುಣು ಇಂಚಿತ್ತಿನ ಜೀವನ ಮಲ್ಪೆ ನಮಗೆ ಕಷ್ಟ ಬರ್ಪುಣಿಗೆ ಅಂಚಿತ್ತಿ ಕಾಳು ನಮ್ಮ ದಾನ ಮಲ್ಪಡುವಂದುಕೊಂಡ ನಾಗಪ್ರೀತ್ಯರ್ಥವಾದ ಅವಶ್ಯಮೇವ ನಾಗಬಲಿವೆ ಎಂದು ಬಂಡರಿಗೆ ಆಶ್ಲೇಷಾಬಲಿಯ ಸತ್ಕರ್ಮನ ಮಲ್ಪಡುವಂದು ಬಂಡರಿಗೆ ಆ ಪ್ರಕಾರವಾದಿ ಪ್ರಶ್ನೆ ತೋಜಿ ಬತ್ತಿ ಪ್ರಕಾರವಾದ ಒಂದು ಸಕುಟುಂಬದ ಬತ್ತಿನಂಚಿತ್ತಿನ ಸಮಸ್ತ ದೋಷ ಪರಿಹಾರಾರ್ಥವಾದಿ ವಿಶೇಷವಾದಿ ಆ ನಾಗದೇವರೆಲ್ಲ ಆರಾಧನೆ ಮಲ್ತೊಂದು ವಿಶೇಷವಾದಿ ಆ ನಾಗತ ಪಣಿನಿ ವಿಶೇಷವಾದ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಸಮರ್ಪಣೆ ಮಲ್ಪ धारणार्थे यज्ञोपवीतं लेपनार्थे गोपीचन्दनम् ॐ वसनार्थे वस्त्रयुग्मम् ॐ आचमनीयार्थे जलकुम्भं पानीयार्थे नवनाळिकेरफलम् ॐ धारणार्थे यज्ञोपवीतं लेपनार्थे गोपीचन्दनं वसनार्थे वस्त्रयुग्मम् ॐ आचमनीयार्थे उदकुम्भं पानीयार्थे ॐ नवनाळिकेरफलं ॐ लेपनार्थे धारणार्थे यज्ञोपवीतं धारणार्थे यज्ञोपवीतं लेपनार्थे गोपीचन्द्रं वसनार्थे वस्त्रयुग्मम् ॐ आचमनीयार्थे उदकुम्भं पानीयार्थे नवनाळिकेरफलं तत्तद्धानं रक्षस्व अत्रैव अस्ति भ्यो नमः अस्तु आवाहयामि आवाहितो भव संस्थापितो भव सन्निर्धो व्याप्तो भव प्रसीद देवेश प्रशंसा देवताभ्यो नमः ॐ अनन्तादिष्टनागदेवताभ्यो नमः ॐ आवाहनस्थाने स्वागतम् अस्तु स्वागतं कैकोडि आवाहनस्थाने स्वागतम् आवाहनस्थाने स्वागतम् ॐ शिरसि पुष्पं निधाय ॐ गन्धतोरिसि ॐ गन्धद्भारां द्रादृशां नित्यपुष्टां गणेशणीमीश्वरीं सर्वभूतानां तामेव पजय श्रियं
ಗಂಧಂ ಸಮರ್ಪಯಾಮಿ ಓಂ ಅಕ್ಷತಾನ್ ಸಮರ್ಪಯಾಮಿ ಒಂದು ಅಕ್ಷತ ಹಾಕಿಕೊಳ್ಳಿ ಅಕ್ಷತಾನ್ ಸಮರ್ಪಯಾಮಿ ಅಥ ಓಂ ಉತ್ತಾಯ ಓಂ ತಾಂಬೂಲಂ ಶೇಖರಂ ಭದ್ರಂ ಬ್ರಹ್ಮ ವಿಷ್ಣುವಾರ್ಪಣಂ ಇನ್ನೊಂದು ಅರಿವಾಣದಲ್ಲಿ वर्तमाने व्यवहारिके प्रभाते शुभकृत नाम संवत्सरे उत्तरायणे फाल्गुनमासे शुक्लपक्षे मध्य पंचम्याजां शुभमणित्यवासरः ओं बन्धवासरयुक्ताजां शुभाजां शुभमणिति शुभनक्षत्र शुभयोग शुभकर्ण एवं गुणगणविशेषविचित्ताजां शुभाजां शुभमणितिविशेषतः यजमान आचरित आश्लेषा वैश्वनागप्रतिष्ठा कलशार्चन सम्पूर्णफलाभाप्त्यर्थं विशेषतः ओं वटवाराधनाख्यं कर्म करिष्ये गुरुष्व ओं ओं नमः ओं गुरवे नमः ओं महागणपतये नमः
ಮತ್ತೆ